ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಎಲ್ಲರೂ ಹೇಳುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಬೆಳೆಸುವುದಕ್ಕಿಂತ ಕಾಡನ್ನ ಕಡಿಯುವವರೇ ಹೆಚ್ಚು. ಆದರೆ ರೋಟೇರಿಯನ್ ಮಾಧವ ಸುವರ್ಣ ಅವರು ತನ್ನ 11 ಎಕರೆ ಸ್ವಂತ ಜಾಗದಲ್ಲಿ ಬರೋಬ್ಬರಿ 5,000 ಮಹಾಗನಿ ಹಾಗೂ 1,000 ಸಾಗುವಾನಿ ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಿದ್ದಾರೆ. ಇಲ್ಲಿದೆ ಈ ಬಗ್ಗೆ ಒಂದು ವಿಶೇಷ ವರದಿ. ಕಾಡನ್ನ ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಆದರೆ ನಾವು ನಮ್ಮ ಕರ್ತವ್ಯವನ್ನ ಮರೆತು ಜೀವಿಸುತ್ತಿದ್ದೇವೆ. ಆದರೆ ರೋಟೇರಿಯನ್ ಮಾಧವ ಸುವರ್ಣ ಅವರು ಕಾರ್ಕಳ ತಾಲೂಕಿನ ತೆಲ್ಲಾರ್ ಮಧುಮಲೆ ಎಂಬಲ್ಲಿ 11 ಎಕರೆ ಜಾಗವನ್ನ ಖರೀದಿಸಿ 5,000 ಮಹಾಗನಿ ಹಾಗೂ 1,000 ಸಾಗುವಾನಿ ಗಿಡ ನೆಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಗಿಡ ನೆಡುವ ಕಾರ್ಯಕ್ರಮ ನಡೆದಿದ್ದು, ಮೂಡಬಿದ್ರೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್ ರವರು ಇತರ ಗಣ್ಯರ ಜೊತೆಗೂಡಿ ಮಹಾಗನಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್ ಅವರು, ಮನುಷ್ಯನ ಆರೋಗ್ಯಕ್ಕೆ ಪ್ರಕೃತಿ ಮದ್ದು. ಗಿಡ ನೆಡುವುದು ಎಂದರೆ ನಾವು ಪ್ರಕೃತಿಗೆ ಕೊಡುವ ಕೊಡುಗೆ. ಮಾಧವ ಸುವರ್ಣ ಅವರ ಕನಸು ನನಸಾಗಲಿ. ಇನ್ನು ಮುಂದಿನ 10-15 ವರ್ಷ ಬಿಟ್ಟು ನೋಡಿದಾಗ ಅವರಿಗೆ ತೃಪ್ತಿಯಾಗಲಿ ಎಂದು ಹೇಳಿದರು. ಪ್ರಕೃತಿಯ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಪ್ರಕೃತಿ ನಮ್ಮನ್ನು ನೋಡ್ಕೊಳ್ತಾ ಇದೆ. ಹಾಗಾಗಿ ಪ್ರಕೃತಿ ನೋಡ್ಕೊಳ್ತಾ ಇರೋ ಪ್ರಕೃತಿಯ ಆರೋಗ್ಯ ಮುಖ್ಯ. ಈ ಆರೋಗ್ಯಕ್ಕೆ ಹಸಿರು ಅನ್ನೋಂಥ ಒಂದು ಮದ್ದು, ಅದು ಬ್ಲಡ್. ಇವತ್ತು ಅವರ ಒಂದು ಆ ಪ್ರಾಜೆಕ್ಟ್ ಮುಂದಿನ ಕನಸು ನನಸಾಗಲಿ. ಈ ಪ್ರಾಜೆಕ್ಟಿಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಒಂದು 10-15 ವರ್ಷ ನಂತರ ನೋಡಿದಾಗ ಒಂದು ತೃಪ್ತಿ ಎಲ್ಲರಲ್ಲಿ ಬರಲಿ. ಹಾಗೂ ಅದನ್ನು ನೋಡಿಕೊಂಡು ಇನ್ನು ಸುತ್ತಮುತ್ತ ಎಷ್ಟು ಖಾಲಿ ಜಾಗಗಳಿದ್ದಾವೆ ಅಥವಾ ಖಾಸಗಿ ಜಾಗಗಳಲ್ಲಿ ನಡುವಂಥ ಅವಕಾಶಗಳಿದ್ದಾವೆ, ಅಲ್ಲಿ ಇಂಥದ್ದೇ ಒಂದು ಪ್ರಾಜೆಕ್ಟ್ಗಳಾಗಲಿ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರ ಎನ್ಐಟಿಕೆ ಸುರತ್ಕಲ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಕಲ್ಪಾವಿ ಅವರು ಮಾತನಾಡಿ, ಎಲ್ಲರೂ 60 ವರ್ಷ ಆದ ಮೇಲೆ ಜೀವನ ಮುಗಿತು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಮಾಧವ ಸುವರ್ಣ ಅವರು ಕೃಷಿಕನಾಗಿ ಹೊಸ ಜೀವನ ನಡೆಸಲು ಮುಂದಾಗಿದ್ದಾರೆ. ನಗರದಲ್ಲಿ ಬೆಳೆದರೂ ಮತ್ತೆ ಗ್ರಾಮಕ್ಕೆ ಬಂದು ಗ್ರಾಮವನ್ನ ಬೆಳೆಸಲು ಮುಂದಾಗಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ನಾವು 4-5 ಆಯಾಮಗಳಿಂದ ನೋಡಿದರೆ ಅದಕ್ಕೊಂದು ಪೂರ್ಣ ಅರ್ಥ ಬರ್ತದೆ ಅಂತ ನನಗೆ ಅನ್ನಿಸ್ತದೆ. ಒಬ್ಬ ವ್ಯಕ್ತಿ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿದ್ದು ಆಮೇಲೆ ರಿಟೈರ್ ಆದಾಗ ರಿಟೈರ್ಡ್ ಆಫೀಸರ್ ಅಂತ ಡೆಸಿಗ್ನೇಷನ್ ಹಾಕ್ತಾನೇ ಬಿಟ್ಟರು. ನಾನು ಮೊದಲು ನೋಡಿದ್ದು ಮಾಧವ ಸುವರ್ಣ ಅವರು. ಅದೆಲ್ಲ ಬಿಟ್ಟು ಅದು ಮುಗೀತು. ನಾನೇನಿದ್ರು ಇನ್ನು ಕೃಷಿಕ. ಅವರ ಇನ್ವಿಟೇಷನಲ್ಲಿ ಕೃಷಿಕ ಅಂತ ನೋಡಿ ಭಾಳ ಖುಷಿಯಾಯಿತು. ಮೊದಲಾಗಿ ನಾವು ಮಾಧವ ಸುವರ್ಣ ಅವರಿಗೆ ಇದಕ್ಕೆ ಧನ್ಯವಾದ ಹೇಳಬೇಕು. ಯಾಕಂತೇಳಿದ್ರೆ 60 ವರ್ಷ ಆದ ಮೇಲೆ ಮತ್ತೆ ಮುಗೀತು. ಜೀವನದಲ್ಲಿ ಏನಿದೆ, ಹೆಂಡತಿ ಮಕ್ಕಳು ಹೇಳ್ತಾರೆ ಮನೇಲಿ ಕೂತ್ಕೊಳ್ರಿ ಸುಮ್ಮನೆ, ನಿಮಗೇನು ಕೆಲಸ ಅಂತ. ಇದು ಅದನ್ನೆಲ್ಲ ಬಿಟ್ಟು ನಾನು ಹೊಸ ಜೀವನವನ್ನು ಪ್ರಾರಂಭಿಸ್ತೇನೆ ಅಂತ ಹೇಳಿದ್ದು ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಬಂದು ಇಲ್ಲಿ ಒಂದು ಜಾಗವನ್ನು ಖರೀದಿಸಿ ಇಲ್ಲಿ ಎಲ್ಲ ಮಿತ್ರರನ್ನು ಬೆಳಗಿಸಿ, ಅದೊಂದು ದೊಡ್ಡ ಅವರದು ಗುಣ. ಎಲ್ಲರನ್ನು ಮಿತ್ರರನ್ನಾಗಿ ಮಾಡುವುದು ದೊಡ್ಡ ಗುಣ. ಮಾನ್ಸೂನ್ ರೆವಲ್ಯೂಷನ್ ಆಫ್ ಇಂಡಿಯಾದ ಆಡಳಿತ ನಿರ್ದೇಶಕ ಎಆರ್ ಬದ್ರುದ್ದೀನ್ ಅಮಾನ್ ಅವರು ಮಾತನಾಡಿ, ಮಹಾಗನಿ ಮರವನ್ನ ಬೆಳೆಯುವ ವಿಧಾನ ಮತ್ತು ಅದರ ಉಪಯೋಗ ಹಾಗೂ ಲಾಭದ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಮಹಾಗನಿ ಗಿಡ ಏನಿದೆ ಒಳಗಡೆ ಸ್ಕೆಚ್ಗೆ ರೇಟ್ ಅಲ್ಲ. ಸ್ಕೆಚ್ ಅಂತ ಹೇಳಿದ್ರೆ ಈಗ ಸಾಗುವಾಣಿ ನೀವು ಹಾಕ್ತೀರಾ, 4 ಅಡಿ ಸುತ್ತಲ್ತಾ ಬಂದರೆ ಸ್ಕೆಚ್ಗೆ ರೇಟು. ಇದು ಫುಲ್ ಟಿಂಬರ್ ಅಂದರೆ ನೀವು ಲೇಯರ್ ತೆಗೆದ ನಂತರ, ಚರ್ಮ ತೆಗೆದ ನಂತರ ಮಿಕ್ಕಿದೇನಿರುತ್ತೆ ಅದು ಫುಲ್ ಟಿಂಬರ್ ಆಗಿರುತ್ತೆ. ರೈತರಿಗೆ ಬೇಗನೆ ಲಾಭ ತಂದು ಕೊಡುವಂಥ ಒಂದು ಪ್ರಾಜೆಕ್ಟ್ ಇದ್ದರೆ ಅದು ಮಹಾಗನಿ ಗಿಡ. ಅಂದರೆ ಕೆಂಪಾಗಿರ್ಬೇಕು. ಕೆಂಪು ಮರಕ್ಕೆ ಬೇಡಿಕೆ ಜಾಸ್ತಿ, ರೆಡ್ಡಿಶಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. 10ರಿಂದ 12 ವರ್ಷಕ್ಕೆ ಕಟಾವು ಬರುವಂಥ ಒಂದು ಮರ ಏನಿದೆ ಪ್ರತಿಯೊಂದು ಮಿಲ್ಲಲ್ಲಿ ಪರ್ಚೇಸ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಒಂದು ಮಿಲ್ ಅವರು ಫರ್ನಿಚರ್ಗೆ ಬೇಸಾಗಿರುತ್ತಾರೆ, ಇನ್ನೊಂದು ಮಿಲ್ ಅವರು ಫ್ಲೈವುಡ್ಗೆ ಬೇಸಾಗಿರ್ತಾರೆ. ಆ ಫ್ಲೈವುಡ್ ಕಂಪನಿಯವರು ಫರ್ನಿಚರ್ ಮಾಡಲಿಕ್ಕೆ ಹೋಗಲ್ಲ. ಈ ಮರ ಫರ್ನಿಚರ್ಗೆ ಸೂಟಬಲ್ ಆಗಿರುತ್ತೆ, ಫ್ಲೈವುಡ್ಗೆ ಸೂಟಬಲ್ ಆಗಿರುತ್ತೆ, ಅಡಗು ತಯಾರಿಕೆಗೆ ಸೂಟಬಲ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಹೋಗುತ್ತೆ. ಇದರ ತಿರುಳು ವೇಸ್ಟೇಜ್ ಏನಿದೆ ಕಾಗದ ತಯಾರಿಕೆಯೂ ಸಹ ಹೋಗುತ್ತೆ. ಅಂದರೆ ಯಾವ ಮಿಲ್ಲವ ಬಂದ್ರೂ ಇದು ನನ್ನ ಮಿಲ್ಲಲ್ಲಿ ಇದಾಗಲ್ಲ ಅಂತೇಳಿ ಬಿಟ್ಟು ಹೋಗಲ್ಲ.
ಇದೇ ವೇಳೆ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿಯವರು ಮಾತನಾಡಿ, ಸಾನ್ನಿಧ್ಯ ಭಿನ್ನಸಾಮರ್ಥ್ಯ ಮಕ್ಕಳ ಶಾಲೆಯನ್ನ ಬೆಳೆಸಿದವರು ಮಾಧವ ಸುವರ್ಣ ಅವರು. ಸಮಾಜದ ಸೇವೆಯನ್ನ ಮಾಡುತ್ತಾ ಬಂದವರು. ಎಲ್ಲರೂ ಹೇಳುತ್ತಾರೆ 60ರ ನಂತರ ಅರಳು ಮರಳು ಅಂತ. ಆದರೆ ಮಾಧವ ಸುವರ್ಣರ ಜೀವನದಲ್ಲಿ ಮರಳಿ ಅರಳು ಎನ್ನುವಂತಾಗಿದೆ ಎಂದು ಹೇಳಿದ್ರು. ಮಾಧವ ಸುವರ್ಣರು ಅವರ ರಿಟೈರ್ಡ್ ಆದಾಗ ಅವರದು ಸಾನ್ನಿಧ್ಯದಲ್ಲಿ ಅವರದು ಅಂದರೆ ಒಳ್ಳೆ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಮಾಡಿದ್ರು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾರೆ. ಆವಾಗ ಕಾಸರಗೋಡು ಚಿನ್ನವರು DC ಅವರೆಲ್ಲ ಬಂದಿದ್ದರು. ಅವರು ರಿಟೈರ್ಡ್ ಆಗಿತ್ತು. ಆಗ ಅವ್ರು ಹೇಳ್ತಾ ಇದ್ದರು, ನೀವು ಇಷ್ಟೊಂದು ಸರ್ವಿಸ್ ಮಾಡ್ತೀರಲ್ಲ, ಡಿಪಾರ್ಟ್ಮೆಂಟಿಗೆ ಯಾವಾಗ ಹೋಗ್ತಾ ಇದ್ದೀರಿ ಅಂತ ಒಂದು ತಮಾಷೆಯಾಗಿ ಕಾಸರಗೋಡು ಚಿನ್ನವರು ಹೇಳ್ತಾ ಇದ್ರು. ಅಂದರೆ ಅವರ ಸಂಸ್ಥೆಗೂ ಕೆಲಸ ಮಾಡುತ್ತಾ ಜೊತೆಗೆ ಸಮಾಜಕ್ಕೆ ಕೂಡ ಒಳ್ಳೇದು ಮಾಡಿ. ನೀವು ಸಾನ್ನಿಧ್ಯ ನೋಡಿದರೆ 0ದಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಂಸ್ಥೆ ಅದು. ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಇರುವಂಥದ್ದು 160 ಮಕ್ಕಳಿಗೆ ಅದನ್ನು ಇವತ್ತು ಒಂದು ಯಾರೂ ಊಹಿಸಲಾರದಂಥ ಲೆವೆಲಿಗೆ ಈ ಮಾಧವ ಸುವರ್ಣ ಅಂತವರು, ಜೊತೆಗೆ ಅಲ್ಲಿ ವಸಂತ್ ಶೆಟ್ಟಿ ಅಂತ ಇದ್ದಾರೆ, ಅವರೆಲ್ಲ ಸೇರಿ ಅದನ್ನು ಬೆಳೆಸಿದ್ದಾರೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳೋದುಂಟು, ಯಾರಾದರೂ ನಾವೆಲ್ಲ ರಿಟೈರ್ಡ್ ಆದರೆ ನನಗೆ ಭಾಷಣ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ, 60ರ ನಂತರ ಅರಳು ಮರಳು ಅಂತ. ಬಟ್ ಮಾಧವ ಸುವರ್ಣರು ಅರಳು ಮರಳಲ್ಲ, ಮರಳಿ ಅರಳು ಅಂತ. ಸೊ ಮರಳಿ ಅರಳಬೇಕಾದ್ರೆ ಅವರು ಇಂಥ ಗ್ರಾಮೀಣ ಪ್ರದೇಶಕ್ಕೆ ಬಂದು ಒಳ್ಳೆಯ ಗಾಳಿಯ ಒಂದು ಇದನ್ನು ಜನರಿಗೆ ಕೂಡ ತಾವು ಬೆಳೆದ್ರ ಜೊತೆಗೆ ಜನರನ್ನು ಕೂಡ ಬೆಳೆಸಬೇಕು. ಇನ್ನು ರೋಟರಿ ಕ್ಲಬ್ ಮಂಗಳೂರು ಸೀಸೈಡ್ನ ಅಧ್ಯಕ್ಷರಾದ ರೊಟೇರಿಯನ್ PHF ಅಶೋಕ್ MK ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾಧವ ಸುವರ್ಣ ಅವರು ನಮ್ಮ ಕ್ಲಬ್ನ ಮಾರ್ಗದರ್ಶಕರು. ಅವರು ಅನೇಕ ಸಮಾಜ ಸೇವೆಯನ್ನ ಮಾಡಿದ್ದಾರೆ. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹೊಸ ಜಾಗವನ್ನ ಖರೀದಿಸಿ ಗಿಡವನ್ನ ನೆಟ್ಟು ಅಭಿವೃದ್ಧಿ ಮಾಡುತ್ತಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು. 2017ರಲ್ಲಿ ಪ್ರಾರಂಭವಾಗುವಾಗ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಕ್ಲಬ್ಬಿಗೆ ಬಂದವರು ಶ್ರೀಯುತ ಮಾಧವ ಸುವರ್ಣ ಅವರು ಹಲವಾರು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಸಾನ್ನಿಧ್ಯದ ಇರಲಿ, ಅದೇ ರೀತಿ ಇದೊಂದು ಅವರ ಹೊಸ ವೆಂಚರ್ ಅಂತ ಹೇಳ್ಬೋದು. ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಭೂಮಿಯನ್ನು ಖರೀದಿಸಿ ಅದನ್ನು ಡೆವಲಪ್ ಮಾಡೋದು, ಅದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಅವರು ಕೇಳಿಕೊಂಡಾಗೆ ನಾವು ಎಲ್ಲ ಸದಸ್ಯರು ನಾವು ಈ ಒಂದು ಕಾರ್ಯಕ್ರಮ ಸಂತೋಷದಿಂದ ಬಂದಿದ್ದೇವೆ. ಇವರ ಈ ಕಾರ್ಯಕ್ರಮವು ಇನ್ನೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಊರಿನ ಎಲ್ಲ ಜನರು ಕೂಡ ಇದರ ಪ್ರಯೋಜನವನ್ನು ಪಡೆಯಲಿ ಎಂದು ನಾನು ಹಾರೈಸುತ್ತಾ ಅವರ ಈ ಕಾರ್ಯಕ್ರಮ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷ ವಂದನೆಗಳು. ಬಳಿಕ ಮಾಧವ ಸುವರ್ಣ ಅವರು ಮಾತನಾಡಿ, ನಮಗೆ ಚಿಕ್ಕಂದಿನಿಂದ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಕಲಿಸಿದ್ದಾರೆ. ಅದರಂತೆ ಜಾಗವನ್ನ ಖರೀದಿ ಮಾಡಿ ಮಹಗನಿ ಮತ್ತು ಸಾಗ್ವಾನಿ ಗಿಡವನ್ನ ನೆಡಲು ಮುಂದಾಗಿದ್ದೇನೆ. ಇದು 12 ವರ್ಷದಲ್ಲಿ ಫಲವನ್ನ ನೀಡುತ್ತದೆ ಎಂದ ಅವರು ಯೋಜನೆಯ ಕುರಿತು ಮಾಹಿತಿ ನೀಡಿದ್ರು. ಈ ಜಾಗ ಪರ್ಚೇಸ್ ಮಾಡಿಕೊಂಡು ಇದು ಹಾಗೆ ಕಾಡಿತ್ತು. ಈ ಕಾಡನ್ನು ನಾಡು ಮಾಡಬೇಕಂತ ನಮ್ಮಲ್ಲಿ ಚಿಕ್ಕಂದಿನ ನಮಗೆ ಕಲಿಸಿದ್ದಾರೆ, ಕಾಡು ಉಳಿಸಿ ನಾಡು ಬೆಳೆಸಿ ಅಂತ. ಸೊ ಅದಕ್ಕಾಗಿ ಇದೊಂದು ಇವೆಂಟ್ ನಮ್ಮದು. ಏನಂದರೆ ಇಂಥ ಗಲಿ ಹಾಗೆ ಕಾಡಿತ್ತು ನೋಡಿ, ಇಂಥ ಕಾಡುಗಳನ್ನು ಒಂದು ಮಾಗಣಿ ಹಾಗೂ ಸಾಗವಾಣಿ ಗಿಡಗಳನ್ನು ನಡೆಯುವ ಸೊ ಅದು ಸಹ 10 ಫೀಟಿಗೆ ಒಂದೊಂದು ನಡೀತಿದ್ದೇವೆ. ಬೇಕಾದಷ್ಟು ಇದು 12 ವರ್ಷದಲ್ಲಿ ಇದು ಫಲ ಕೊಡ್ತದೆ. ಈ ಸಂದರ್ಭ ವಿ4 ನ್ಯೂಸ್ ಕರ್ನಾಟಕ ಚಾನೆಲ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ ಸುವರ್ಣ, ವಕೀಲರಾದ ಸಂಜೀವ್ ಪೂಜಾರಿ, ರೋಟರಿ ಕ್ಲಬ್ ಮಂಗಳೂರು ಸೌತ್ನ ಮಾಜಿ ಅಧ್ಯಕ್ಷರಾದ ನಂದಿನಿ, ಲಯನ್ಸ್ ಕ್ಲಬ್ ಸರಸ್ವತಿಯ ಅಧ್ಯಕ್ಷರಾದ ಲೋಲಾಕ್ಷಿ ಫರ್ನಾಂಡಿಸ್, ತೆಲ್ಲರ್ ದುರ್ಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸತೀಶ್ ನಾಯ್ಕ್, ತೆಲ್ಲರ್ನ ಪೊಲೀಸ್ ಅಧಿಕಾರಿ ಮಹಂತೇಶ್, ರಾಮಪ್ಪ ಪೂಜಾರಿ, ಕಾರ್ಕಳ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಮಾಧವ ಸುವರ್ಣ ಅವರ ಈ ನೂತನ ಯೋಜನೆ ಮತ್ತು ಗಿಡಗಳನ್ನು ನೆಟ್ಟು ಕಾಡನ್ನ ಉಳಿಸಿ ಬೆಳೆಸುವ ನೂತನ ಕಾಯಕಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಇದರಿಂದ ಪ್ರೇರೇಪಣೆಯನ್ನ ಪಡೆದು ಇನ್ನಷ್ಟು ಕಾಡನ್ನ ಸಂರಕ್ಷಣೆ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.